ಇವತ್ತು ನಾವು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಹಜರತ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾ ಶರೀಫ್ನ ಈ ಒಂದು ಸನ್ನಿಧಾನದಲ್ಲಿ ಇವತ್ತು ಇಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ, ಒಂದು ಜಿಯಾರತ್ ಮಾಡುವುದರ ಮೂಲಕ ಈ ಊರಿನ ಎಲ್ಲ ಸಮುದಾಯದ ಮುಸ್ಲಿಂ, ಹಿಂದೂ, ಕ್ರೈಸ್ತ ಸಮುದಾಯದ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಸೇರಿರುವುದು ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ಮತ್ತು ಖುಷಿಯ ಸಂದರ್ಭ ಅಂತ ನಾನು ಹೇಳಲು ಬಯಸ್ತೇನೆ. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಆಗುವಂತಹ NRC, CAA ಮತ್ತು NPR ಈ ಒಂದು ಸಂಬಂಧದ ವಿಚಾರವಾಗಿ ನಮ್ಮ ಹಿರಿಯರು ಮಾತನಾಡಲಿರುವರು. ಆದರೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ ಯಾವುದೇ ಒಂದು ಹೆಸರನ್ನು ಇಡದೆ ಸ್ವಂತ ಅವರ ಒಂದು ಅಭಿಪ್ರಾಯದ ಮೇರೆಗೆ ಒಂದು ಮನೆಯಲ್ಲಿ ಒಂದು ಸ್ಟಿಕ್ಕರನ್ನು ಅಂಟಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೌರ ಸಮನ್ವಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವ ಒಂದು ಸರ್ವ ಸಮುದಾಯದವನ್ನು ಸೇರಿಕೊಂಡಂಥ ಒಂದು ಸಂಸ್ಥೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಹಜರತ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸರಹುಲ್ ಅಜೀಜ್ ತಂಗಲ್ರ ಈ ದರ್ಗಾ ಆಡಳಿತ ಸಮಿತಿಯ ಅಧ್ಯಕ್ಷರು ಮತ್ತು ಅವರಿಗೆ ನಾನು ನಮ್ಮ ಈ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಫಾರೂಕ್ ಉಲ್ಲಾಲ್ರವರಿಗೂ, ನಜೀರುಲ್ಲಾಲ್ರವರಿಗೂ, ಅದೇ ರೀತಿ ನಮ್ಮ UK ಯೂಸುಫಾಕನವರಿಗೂ, ಅದೇ ರೀತಿ ಕುಬೈಬ್ ತಂಗಲ್ ರವರಿಗೂ, ಅಕ್ರಮ್ ಹಸನ್ ರವರಿಗೂ, ಅದೇ ರೀತಿ ಮೊಹಮ್ಮದ್ ಮುಕ್ಕಚೇರಿಯವರಿಗೂ, ಮತ್ತು ನಮ್ಮ ಪಿಯೂಷಾ ಡಿಸೋಜ, ಬಾಜಿಲ್ ಡಿಸೋಜರವರಿಗೂ, ಅದೇ ರೀತಿ ರಾಜಾರವರಿಗೂ, ಮತ್ತು ಅದೇ ರೀತಿ ನಮ್ಮ ಮೊಗವೀರ ರಾಮಚಾರಿ ಅವರಿಗೂ, ಮತ್ತು ನಮ್ಮ ಎಲ್ಲರಿಗೂ, ನಮ್ಮ ಉಸ್ತಾದ್ರವರಿಗೂ, ಮತ್ತು ದರ್ಗಾದ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಮತ್ತು ಎಲ್ಲ ಕೌನ್ಸಿಲರ್ ಮತ್ತು ಎಲ್ಲ ಪ್ರೀತಿಪೂರ್ವಕ ಎಲ್ಲ ಸಹೋದರರಿಗೂ ದಯವಿಟ್ಟು ಶ್ರಮಿಸಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಆದರದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಫಾರೂಕ್ ಉಲ್ಲಾಲ್ ಅವರಿಗೆ ಅವಕಾಶವನ್ನು